ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘದ ವತಿಯಿಂದ ಕಾರ್ಕಳದ ಪ್ರಧಾನ ಅಂಚೆ ಕಚೇರಿ ಮುಂದುಗಡೆ ಪ್ರತಿಭಟನೆ ನಡೆಯಿತು. ಈ ಸಂದರ್ಭ ಮಾತನಾಡಿದ ವಿಭಾಗೀಯ ಅಧ್ಯಕ್ಷ ವಿಠಲ್ ಎಸ್ ಪೂಜಾರಿ ಅವರು, ಕೇಂದ್ರ ಸರ್ಕಾರ ಮತ್ತು ಅಧಿಕಾರಿ ವರ್ಗದವರು ಜಿಡಿಎಸ್ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದಲ್ಲಿ ದೆಹಲಿ ಅಥವಾ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟವನ್ನ ಮಾಡಲು ಸಿದ್ಧರಾಗಿರಬೇಕೆಂದು ಮನವಿ ಮಾಡಿದರು. ಇನ್ನು ಕೇಂದ್ರ ಸರ್ಕಾರ ಮತ್ತು ಕಿವುಡು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ನಮ್ಮ ಹಕ್ಕನ್ನ ಮತ್ತು ಕಮಲೇಶ್ ಚಂದ್ರ ಜಿಡಿಎಸ್ ಕಮಿಟಿ ವರದಿಯನ್ನ ಜಾರಿಗೊಳಿಸುವವರೆಗೆ ಹೋರಾಟಕ್ಕೆ ಸಿದ್ಧರಾಗಿರಬೇಕೆಂದು ಬೇಡಿಕೆಕೊಳ್ಳುತ್ತೇವೆ ಎಂದರು. ಪ್ರಮುಖ ಬೇಡಿಕೆಗಳು ನಮ್ಮಲ್ಲಿ ಈಡೇರಲಿಲ್ಲ. ಅಂದರೆ ಗ್ರ್ಯಾಜುಯೇಟ್ ಇರಲಿ ಅಥವಾ ಇದು ಸರ್ವಿಸ್ ಆದವರಿಗೆ, ಅಂದರೆ ಸೀನಿಯರ್ ಬೇಕಾರೆ 12 ವರ್ಷ 24 ವರ್ಷ 36 ವರ್ಷ ಸರ್ವಿಸ್ ಮಾಡಿದವರಿಗೆ ಬೇರೆ ಬೇರೆ ಪೇಸ್ ಕೇಳಿದ್ದಾರೆ, ಅದು ಕೊಡಲಿಲ್ಲ. ಅಂದರೆ ಏನಂತ ಹೇಳಿದರೆ, ಸ್ಟ್ರೈಕ್ ಇದರ ಮೊದಲು 1 ವರ್ಷದ ಹಿಂದೆ ಸ್ಟ್ರೈಕ್ ಮಾಡಿದಾಗ ಕೊಡ್ತೇನೆ ಅಂತ ಆಶ್ವಾಸನೆ ಪೇಪರ್ನಲ್ಲಿ ಬಂದಿತ್ತು. ಆದರೆ ಪೇಪರ್ನಲ್ಲಿ ಮಾತ್ರ ಕಾಣಿಸ್ಕೊಂಡದ್ದು. GDS ನೌಕರರಿಗೆ ಅದರ ಪ್ರಯೋಜನ ಬರಲಿಲ್ಲ. ಹಾಗಾಗಿ ನಾವು ಇವತ್ತು ಪ್ರಯೋಜನ ಬರುವ ತನಕ ಮುಷ್ಕರವನ್ನು ಬಿಡುವುದಿಲ್ಲ ಅಂತ ಎಲ್ಲ ಆಲ್ ಇಂಡಿಯಾ ಲೆವೆಲಲ್ಲಿ, ಅಂದರೆ ಭಾರತದಾದ್ಯಂತ ಈ ಮುಷ್ಕರವು ಚಾಲ್ತಿಯಲ್ಲಿದೆ. ಏನೇ ಒತ್ತಡ ಬಂದರೂ, ಏನೇ ಸಮಸ್ಯೆ ಬಂದರೂ ನಾವು ಈ ಮುಷ್ಕರ ಬಿಡುವುದಿಲ್ಲ ಅಂತ ನಮ್ಮ. ಈ ಸಂದರ್ಭ ಅಶೋಕ್ ಕಾರ್ಕಳ ಉಪವಿಭಾಗದ ಅಧ್ಯಕ್ಷರು ಶಕೀಲಾ, ಸುನೀಲ್ ದೇವಾಡಿಗ ಮುಂತಾದವರು ಉಪಸ್ಥಿತರಿದ್ದರು.